SAFನ ಸಿಬ್ಬಂದಿ ಎಲ್ಲರೂ ಕೂಡ ಈ SAF ಸ್ಥಾಪಿಸಲಿಕ್ಕೆ ಏನು ಉದ್ದೇಶ ಇತ್ತು ಇದನ್ನು ಆ್ಯಕ್ಚುಲಿ ನಾವು ಮಾಡಬೇಕು, ಸಮಸ್ಯೆ ಇಲ್ಲದೆ ಮಾಡಬೇಕಂದ್ರೆ ಇಲ್ಲಿದ್ದ ಲೋಕಲ್ಸ್ ಬಗ್ಗೆ, ಅವರ ಕಲ್ಚರ್ ಬಗ್ಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಎಲ್ಲಿದೆ, ಅದನ್ನು ಹೇಗೆ ಇವರು ನಿವಾರಿಸಬೇಕು ಅನ್ನುವಂಥದ್ದು ನೋಡಬೇಕಾದರೆ ಲೋಕಲ್ ಕಲ್ಚರು, ಭಾಷೆ ಚೆಂದಾಗಿ ಎಲ್ಲರಿಗೆ ಗೊತ್ತಿದ್ದರೆ ಅಷ್ಟೇ ಅವರು ಸಮರ್ಪಕವಾಗಿ ಕೆಲಸ ಮಾಡಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಇವರೆಲ್ಲರಿಗೆ ಕೂಡ ಈ ತುಳು ಕಲಿಯೋಕ್ಕೆ ಒಂದು ಕಾರ್ಯಾಗಾರವನ್ನು ಅರೇಂಜ್ ಮಾಡಿದ್ವಿ. ಸೊ ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಎಲ್ಲರಿಗೆ ಕೂಡ, ಎಲ್ಲ SAF ಸಿಬ್ಬಂದಿಗೆ ಕೂಡ ಈ ತುಳು ಹೇಳ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಒಂದು ಆಲ್ಮೋಸ್ಟ್ 1 ಮಂತ್ ಪ್ರೋಗ್ರಾಮ್ ಇದು ನಡೀತದೆ. ಅಷ್ಟರಲ್ಲಿ ಯಾರಾದರೂ ಇನ್ನೂ ಕಲಿತಿಲ್ಲ, ಇನ್ನೂ ಬೇಕಂದಾಗ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಮಾಡೋದರಿಂದಾಗಿ ನಮ್ಮ ಪೊಲೀಸರಿಗೆ ಕೂಡ ಇಲ್ಲಿ ಲೋಕಲ್ ಭಾಷಾ, ಕಲ್ಚರ್ ಇದರ ಬಗ್ಗೆ ಒಂದು ತಿಳುವಳಿಕೆ ಬರ್ತದೆ. ಅದೇ ರೀತಿಯಲ್ಲಿ ಲೋಕಲ್ನ ಜನ ಕೂಡ ಇಲ್ಲಿದ್ದವರು ಅವ್ರ ಜೊತೆ ನಮ್ಮವರು ಮಾತಾಡಿದ್ದಾಗ ಒಬ್ಬರನ್ನೊಬ್ಬರು ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಕೂಡ ಈಸಿಯಾಗಿ ಆಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿಸಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಯಾವುದೇ ವಿಷಯ ಹೇಳಿದರೆ ಅವರಿಗೆ ಅದು ಎಷ್ಟು ಮಟ್ಟಕ್ಕೆ ಅವರು ಅದನ್ನು ತಗೋತಾರೆ, ಎಷ್ಟು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ರಿಯಾಕ್ಟ್ ಆಗ್ತಾರೆ ಅನ್ನುವಂಥದ್ದು ಜನರಲಾಗಿ ನಾವು ಎಷ್ಟು ಮಟ್ಟಕ್ಕೆ ಅವರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುವಂಗೆ ಹೇಳ್ತೀವಿ ಅಂತ ಇರ್ತದೆ. ನಾವು ಬೇರೆ ಭಾಷೆಯಲ್ಲಿ ಮಾತಾಡಿದರೆ ಏನಾಗುತ್ತೆ, ನಮ್ಮ ಎಮೋಷನು ಅವ್ರಿಗೆ ಅರ್ಥ ಆಗಲ್ಲ. ಅವರದೇ ಭಾಷೆಯಲ್ಲಿ ಸಾಧಾರಣವಾಗಿ ಮಾತಾಡಿದರೆ ಆ ಭಾಷೆಯಲ್ಲಿದ್ದಂಥ ಎಮೋಷನ್ ಅವ್ರಿಗೆ ಅರ್ಥ ಆಗ್ತದೆ. ಸೊ ಸದ್ಯಕ್ಕೆ ಇವರು ಬಿಗಿನಿಂಗ್ ಫೇಸಲ್ಲಿದ್ದಾರೆ, ಸ್ವಲ್ಪ ಕಲಿತಾ ಇದ್ದಾರೆ. ಒಂದು ಒಳ್ಳೆ ಸ್ಟೇಜಿಗೆ ಬಂದು ಇವರು ಏನಾದ್ರು ಚೆಂದಾಗಿ ಭಾಷೆ ಕಲ್ತಿದ್ರೆ ವಿ ಆರ್ ಹೋಪಿಂಗ್ ದಟ್ ಸಮಸ್ಯೆ ಬಂದಾಗ ಇದು ನಮಗೆ ಹೆಲ್ಪ್ ಆಗುತ್ತಂತ ಅನಿಸ್ತದೆ. ಅದೆಲ್ಲ ಪೊಲೀಸಿಂಗ್ ಭಾಷೆ ಅಲ್ಲ, ಅದು ನಾವೀಗ ಹೇಳ್ಬಿಟ್ರೆ ಆ ಕೆಲಸ ಆಗಲ್ಲ. ಪ್ಲಸ್ ಒಂದು ಭಾಷೆ ಕಲಿಬೇಕಂದ್ರೆ ನಾವು ಕಲರನ್ನು ಹಿಡಿಬೇಕು ಅನ್ನೋ ಉದ್ದೇಶದಿಂದ ನೀವು ಮಾಡಿದರೆ ಅದು ಬರೋದೇ ಇಲ್ಲ. ಯಾಕಂದರೆ 10 ಪದ ನೀವು ಕಲಿತ್ಬಿಟ್ರೆ ಬಾಕಿ ಯಾವುದು ಬರಲ್ಲ. ಬಾಕಿದು ಬರಲ್ಲ ಅಂದರೆ ಕೆಲಸ ಆಗಲ್ಲ. ಫಸ್ಟ್ ತಿಳ್ಕೊಬೇಕಲ್ಲ. ಅದಕ್ಕೆ ಈ ನಾನು ಕಲರನ್ನು ಹಿಡಿಯೋಕ್ಕೆ ಈ ಭಾಷೆ ಕಲಿಬೇಕು ಆಗಲ್ಲ. ಅದು ನನಗೆ ಭಾಷೆ ಗೊತ್ತು, ಅದಕ್ಕೆ ಕಲರನ್ನು ಹಿಡಿಯೋದು ಈಸಿ ಆಗ್ತದೆ. ಎಸ್, ಅದಕ್ಕೆ ಇದು ಆಗಲಿ. ದಟ್ ವಿಲ್ ಬಿ ಒನ್ ಆಫ್ ದಿ ಬೆನಿಫಿಟ್ಸ್ ಯು ಗೆಟ್ ಔಟ್ ಆಫ್ ಇಟ್. ಅದೇ ರೀತಿಯಲ್ಲಿ ಕಲರನ್ನು ಹಿಡಿಯೋಕ್ಕೆ ಬೇಕಾದಂಥ ಒಂದು 10-15 ವಿಷಯಗಳಲ್ಲಿ ಇದು ಕೂಡ ಒಂದು ವಿಷಯ ಅಷ್ಟೇ. ನಮ್ಮದು 2 ಕಂಪನಿಯವರಿದ್ದಾರೆ. ಸುಮಾರು 150 ಜನ ಸಿಬ್ಬಂದಿ ಇದರಲ್ಲಿ ಟ್ರೈನಿಂಗ್ ಬರ್ತಾರೆ. ಕಂಪ್ಲೀಟ್ ಕಾರ್ಯಾಗಾರವು ಕೂಡ ಈ 150 ಜನ ಸಿಬ್ಬಂದಿ ನಮ್ಮ ಉಡುಪಿ ಮತ್ತು ಮಂಗಳೂರದು ಕಂಪನೀಸ್ ಏನಿದ್ದಾವೆ 2 ಕಂಪನಿಯವರು ಕೂಡ ಅಟೆಂಡ್ ಮಾಡ್ತಾರೆ.